ಇನ್ನು ಈ ಹಿಜಾಬ್ ನಿರ್ಬಂಧ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಲೇಜು ಪ್ರಾಂಶುಪಾಲ ರುದ್ರೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದು, ವಿದ್ಯಾರ್ಥಿಗಳ ಐಡೆಂಟಿಟಿಗೆ ಈ ನಿಯಮ ಮಾಡಲಾಗಿದ್ದು ಇದನ್ನು ಎಲ್ಲರೂ ಕೂಡ ಪಾಲಿಸ್ತಾ ಇದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿದ್ಯಾರ್ಥಿನಿಯರಿಗೆ ತರಗತಿಯವರೆಗೂ ಕೂಡ ಹಿಜಾಬ್ ಧರಿಸಲು ಅನುಮತಿ ಇದೆ, ಆದರೆ ತರಗತಿಯೊಳಗೆ ಹಿಜಾಬ್ ಅಥವಾ ಸ್ಕಾರ್ಫ್ ಹಾಕೋ ಹಾಗಿಲ್ಲ. ವಿದ್ಯಾರ್ಥಿನಿಯರ ಐಡೆಂಟಿಟಿಗೆ ಈ ನಿಯಮ ಮಾಡಲಾಗಿದೆ. ಕಳೆದ 3 ದಿನಗಳಿಂದ 6 ಮಂದಿ ವಿದ್ಯಾರ್ಥಿನಿಯರು ಸ್ಕಾರ್ಫ್ ಹಾಕ್ತಾ ಇದ್ದಾರೆ. ಆದರೆ ಕಾಲೇಜು ನಿಯಮ ಶಿಸ್ತು ಹಾಗೂ ಸಮಾನತೆಗೆ ಒತ್ತು ನೀಡಿದೆ. ಸ್ಕಾರ್ಫ್ ಹಾಕಿ ಇನ್ಯಾರೋ ತರಗತಿಗೆ ಬರುವಂತಾಗಬಾರದು. ನಮ್ಮ ಕಾಲೇಜು ವಿದ್ಯಾರ್ಥಿನಿ ಎಲ್ಲೆಲ್ಲೋ ತಿರುಗಾಡಿ ಅನಾಹುತ ಮಾಡಿಕೊಳ್ಳಬಾರದು. ಹೀಗಾಗಿ ಸ್ಕಾರ್ಫ್ ಬೇಡ ಹೇಳುತ್ತಿದ್ದೇವೆ. ಈವರೆಗೂ ಇಲ್ಲದ ವಿರೋಧ ಈ 6 ವಿದ್ಯಾರ್ಥಿನಿಯರಿಂದ ಬರ್ತಾ ಇದೆ. ಈ ಕುರಿತಂತೆ ನಾಳೆ ಪೋಷಕರ ಹಾಗೂ ಕಾಲೇಜು ಆಡಳಿತ ಮಂಡಳಿ ಮೀಟಿಂಗ್ ಇದ್ದು ಈ ಕುರಿತಂತೆ ಅಲ್ಲಿ ತೀರ್ಮಾನ ಮಾಡ್ತೇವೆ ಎಂದು ಹೇಳಿದ್ದಾರೆ. ಈಚೆಗೆ ಅಲ್ಲಿವರೆಗೆ ಇಲ್ಲ, 3 ದಿನಗಳಿಂದ ಈಚೆಗೆ ಅದನ್ನು ಹಾಕೊಂಬರಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಫಸ್ಟ್ ಡೇ ಬಂದಾಗ ಒಂದು 12 ವಿದ್ಯಾರ್ಥಿನಿಯರಿದ್ದರು. ಮತ್ತು ಆ ಪೋಷಕರಿಗೆ ಕರ್ಕೊಂಬರ್ಲಿಕ್ಕೆ ಹೇಳಿದ್ದೀವಿ, ಕೆಲವರು ಬಂದರು. ಸೊ ನಾನು ಕನ್ವಿನ್ಸ್ ಮಾಡಿ ಹೇಳಿದ್ದೀನಿ, ಓಕೆ ಮಾಡಿ ಹೋದರು. ಸೊ ನೆಕ್ಸ್ಟ್ ಡೇ ಮತ್ತೆ ಒಂದು 7-8 ಜನ, 5-6 ಜನ ಪೇರೆಂಟು ಮತ್ತು ಒಂದು 7-8 ಹುಡುಗಿಯರು ಅಷ್ಟೇ ಮಾತ್ರ ಇದ್ದಿದ್ದು. ಮತ್ತು ಪುನಃ ನಾನು ನನ್ನ ಕೆಲಸಗಳೇನಿದ್ದರೂ ಸಹ ಅವ್ರಿಗೆ ಕನ್ವಿನ್ಸ್ ಮಾಡಿ, ಹೀಗೆ ನಮ್ಮ ಸಂಸ್ಥೆ ಹೀಗೆ ಉಂಟು, ಮತ್ತು ಇಲ್ಲಿ ಅಧ್ಯಕ್ಷರಿದ್ದಾರೆ, ಶಿಕ್ಷಣ ಸೇವಾ ಸಮಿತಿ ಇದೆ, ನಾವು ಒಂದು ಮೀಟಿಂಗನ್ನು ಕರೆಯುವ, ನಿಮ್ಮ ಅಹವಾಲುಗಳೇನುಂಟು ದಯವಿಟ್ಟು ಅವ್ರ ಹತ್ರ ತಿಳಿಸಿ. ಅದು ಅವರಿಗೆ ಒಪ್ಪಿಗೆ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಆ ಪೇರೆಂಟನ್ನು ನೀವು ಗಮನಕ್ಕೆ ತನ್ನಿ, ಅವಕಾಶ ಮಾಡಿಕೊಡಿ ಅಂದರೆ ಮಾಡಿಕೊಡು, ಅದರಲ್ಲಿ ನಮ್ಮ ಅಭ್ಯಂತರ ಕೂಡ ಏನು ಕೂಡ ಅದರಲ್ಲಿ ಇಲ್ಲ ಅಂತ ಹೇಳಿ ನಾನು ಅವ್ರನ್ನ ಸಮಾಧಾನ ಪಡಿ ಕಳಿಸಿದ್ದೀನಿ. ಅಂದರೆ ಮೀಟಿಂಗ್ ಆಗೋ ತನಕ ನೋಡಿ, ಮೀಟಿಂಗ್ ಕರಿತೀವಿ, ಆ ಮೀಟಿಂಗಲ್ಲಿ ಬನ್ನಿ, ನೀವು ನಿಮ್ಮ ಅಹವಾಲುಗಳನ್ನು ತಿಳಿಸಿ ಅಂತ. ಸೊ ಅದಾದ ನಂತರ ನಿನ್ನೆ ಆದಂಥ ಘಟನೆ ಇದು ಭಾಳ ಸೀರಿಯಸ್ ಆಗಿ, ಆ ಪೋಷಕರು ಅಲ್ಲ, ಅವರು ಅಲ್ಲ, ಹೇಳುವಾಗ ಗೊತ್ತಾಯ್ತು, ನಾವು ಫೋನ್ ಮಾಡುವಾಗ ಮನೇಲಿದ್ದಾರೆ, ಪೋಷಕರಲ್ಲ, ಅಕ್ಕ ಅಂತಾರೆ, ಅಣ್ಣ ಅಂತಾರೆ. ಅದು ನಮಗೆ ತೋಚಲಿಲ್ಲ ಅದಾಗಂತ. ಯಾರೋ ಇರ್ಬೋದು, ಅಥವಾ ಅಕ್ಕ ಅಣ್ಣಂದಿರು ಕೂಡ ಇರ್ಬೋದು. ಆದರೆ ಅದು ಸ್ವಲ್ಪ ಭಾಳ ದಾರಿ ತಪ್ಪುವಂಥ ಒಂದು ಸನ್ನಿವೇಶ ಬಂತು. ಮತ್ತು ನಾವು ಹೇಳಿದ್ದನ್ನು ಅವರು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ಆದೇಶ ಇದೆ ಅಥವಾ ಇಲ್ಲ ಅನ್ನೋದಲ್ಲ. ಇಂದಿನಿಂದ ನಿಮ್ಮ LKG UKG ಇಂದ ಹಿಡಿದು ಇಲ್ಲಿಯವರೆಗೆ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ, ಅದು ರೈಟಿಂಗಲ್ಲಿದೆಯೋ ಇಲ್ಲ. ನಾನು ಕೂಡ ಅದನ್ನು ರೈಟಿಂಗಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಯಲ್ಲಿ ಎಲ್ಲೂ ನೋಡಲಿಲ್ಲ, ಕೇಳಲೂ ಇಲ್ಲ, ನಡ್ಕೊಂಡು ಬಂದಿದೆ. ಆದೇಶ ನನಗೂ ಗೊತ್ತಿಲ್ಲ. ಸೊ ಯಾರು ಕೂಡ ಅದನ್ನು ಪ್ರಶ್ನೆ ಮಾಡಲಿಲ್ಲ, ಯಾವ ಪೋಷಕರು ಅಲ್ಲ, ಒಂದು ನಿಮಿಷ, ಯಾವ ಪೋಷಕರು ಕೂಡ ಅದರ ಪ್ರಶ್ನೆ ಮಾಡಲಿಲ್ಲ. ಆದ್ದರಿಂದ ಅದು ಯಥಾವತ್ತಾಗಿ ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಶಾಲೆಯಲ್ಲಿ ಶಾಂತಿ, ಸಂಯಮ ಮತ್ತು ಸಮಾನತೆ ದೃಷ್ಟಿಯಿಂದ ಅದನ್ನು ನಾವು ಅಳವಡಿಸ್ಕೊಂಡು ಬಂದಿರುವಂಥ ಒಂದು ವಿಚಾರ. ಮತ್ತು ನೇರವಾಗಿ ಇಲಾಖೆ ಆಗಲಿ ಅಥವಾ ಇನ್ಯಾರಾಗಲಿ ನೇರವಾಗಿ ಕಡ್ಡಾಯ ಇದು ಅಂತ ನಮ್ಮ ಯಾವುದೇ ಸುತ್ತೋಲೆ ಸರ್ಕ್ಯುಲರು ಬರಲಿಲ್ಲ, ಅಥವಾ ಇದು ಕಡ್ಡಾಯ ಅಲ್ಲ ಅಂತಲೂ ಕೂಡ ಎಲ್ಲೂ ಕೂಡ ನಮಗೆ ಆದೇಶ ಬರಲಿಲ್ಲ. ಇದು ನೇರ ಎಲ್ಲಿಗೆ ಹೋದರೂ ಇದು ನಮಗೆ ಸಿಕ್ಕ ಮಾಹಿತಿಯು ಕೂಡ, ಮತ್ತು ನಮ್ಮ ಆದೇಶ ಕೇವಲ ಮೌಖಿಕ ಪ್ಲಸ್ ಅದರ ಜೊತೆಗೆ ನಮ್ಮ ಶಾಲೆಯ ಶಿಸ್ತು, ನಿಯಮ ಮತ್ತು ನಮ್ಮ ಒಂದು ಸೌಹಾರ್ದಯುತವಾದಂಥ ವಾತಾವರಣ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಒಂದು ಯೂನಿಫಾರ್ಮಿಟಿಯಿಂದ, ಅಂದರೆ ಎಲ್ಲರಿಗೂ ಸಮಾನತೆ, ಆ ಒಂದು ಇದರಿಂದ ನಾವು ಹಾಗೇ ಬರ್ತಾ ಇದೆ. ಮತ್ತು